ನಡೆದ ಹೋರಾಟ ಮೂಲಕವಾಗಿ ಪಂದ್ಯ ಆರಂಭಗೊಂಡ ವೇಳೆಯಲ್ಲಿ ಮಗಂಬಿಲ್ಲದ ಭದ್ರಕೋಟೆಯಲ್ಲಿ ಬಂಧಿಯಾದ ದಯಾ ಜೂನಿಯರ್ ಆಟಗಾರನಾಗಿ ಬಹಳಷ್ಟು ವಿಜೃಂಭಿಸುತ್ತಿರುವ ಆಟಗಾರ. ಸೆಮಿಫೈನಲ್ ಕದನದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಟದ ಮೂಲಕ ಹೋರಾಟವನ್ನು ಮುಂದುವರೆಸಿರತಕ್ಕಂತಹ ಪ್ರತಿಭೆ ಪ್ರಸ್ತುತ ಅವಧಿಯಲ್ಲಿ ತನ್ನ ಪರಿಪೂರ್ಣತೆಯ ನಿಲುವುಗಳ ಮೂಲಕವಾಗಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡ ಅನೇಕ ಪ್ರತಿಭೆಗಳ ಮಧ್ಯೆ ಬೋನಸ್ ಸಮಯ 7 ಗಂಟೆ 45 ನಿಮಿಷ ಕಳೆದಿದೆ. ಹೋರಾಟವನ್ನು ಮುಂದುವರೆಸಿಕೊಳ್ಳುತ್ತಿರುವ ಆಟಗಾರರುಗಳ ಮಧ್ಯೆ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವ ಪರಿಪೂರ್ಣತೆಯನ್ನು ಕಾಣಬಹುದು. 15,000 ನಗದು ಪುರಸ್ಕಾರಕ್ಕಾಗಿ ಹೋರಾಟ, 10,000, 15, 5,000 ಅಂತರವಿರುವ ಗೆಲುವಿನ ಮೊತ್ತ, 1 ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ಕಳೆದ 10 ಇಂದೀಚೆಗೆ ಆರಂಭಗೊಂಡ ಪಂದ್ಯಾವಳಿಯಲ್ಲಿ ನಿರಂತರ ಯಶಸ್ಸಿನ ಮೂಲಕ ಜಾಗ್ವಾರ್, ತತ್ವಮಸಿ ಬಗಂಬಿಲ ಪ್ರಮುಖ ತಂಡಗಳನ್ನು ಹಿಮ್ಮೆಟ್ಟಿಸುವ ಮೂಲಕವಾಗಿ ಕ್ರೀಡಾಕೂಟದಲ್ಲಿ ಕಾಣಿಸಿಕೊಂಡಂತಹ ತಂಡಗಳನ್ನು ನಾವುಗಳಲ್ಲಿ ನೋಡಬಹುದಾಗಿದೆ. ಮಿಡ್ಲೈನ್ ಸಮೀಪದಲ್ಲಿ ಮತ್ತೆ ಪ್ರಮುಖ ಗಾಳಿಗಾರರನ್ನು ಬಂಧಿಸುವ ಮೂಲಕ ತತ್ವಮಸಿ ಬಗಂಬಿಲ ಪ್ರಸ್ತುತ ಮುನ್ನಡೆಯಲ್ಲಿದೆ. ಅಚ್ಚು ಸಸಂಗ ಸ್ಪ್ರೇ ಉಂಟು ಅವೆಲ್ಲ ಅಲ್ಲಿ ಆಫ್ ಅಂದ ಐಕ್ಕಾರ ಸ್ಕೋರ್ ಅಲ್ಲ ಲೈವ್ ಇಟ್ಟು ಮಾಡಬೇಡ. ಪಂದ್ಯ ಮುಂದುವರಿದ ವೇಳೆಯಲ್ಲಿ ಹೊಂದಾಣಿಕೆಯಲ್ಲಿರುವ ಆಟಗಾರ ಪ್ರಸ್ತುತ ತತ್ವಮಸಿ ಬಗಂಬಿಲ ಅತ್ಯಂತ ಶ್ರೇಷ್ಠ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಸರಾಗವಾಗಿ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಂಡ ಆಟಗಾರರು, ಅಚ್ಚುವಿನ ದಾಳಿ ಪ್ರತಿದಾಳಿಗಳು ಡಿಫೆನ್ಸ್ನಲ್ಲಿ ಅತ್ಯಂತ ಶ್ರೇಷ್ಠತೆಯ ಲಯ ಮುಂದುವರಿಸಿಕೊಂಡಿರುವ ಆಟಗಾರರು. ಏಕಾಂಗಿಯಾಗಿ ಉಳಿದುಕೊಂಡ ಅತಿ ಮೂಲಕ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಂಡ ಪ್ರಯತ್ನ, ಇಲ್ಲಿ ಆಲ್ ಔಟ್ ಆಗಿದೆ ಜಾಗ್ವಾರ್. 4 ಅಂಕಗಳ ಸೇರ್ಪಡೆಯ ಜೊತೆಗೆ ಮುನ್ನಡೆ. 10-1 ಪಂದ್ಯವಿದೆ. ಸಮಾನ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳನ್ನು ಕಂಡಿರುವ ಆಟಗಾರರು ತಂತ್ರಗಳನ್ನು ಹಿಡಿದುಕೊಳ್ಳುವ ಮೂಲಕ ಪಂದ್ಯಾವಳಿಯಲ್ಲಿರುವಂತೆ ನಾನು ಬಾಡಿ ಹಿಡಿಗಿಟ್ಟೆ ವರ್ಕೌಟ್ ಪಂಜಾಚು ಸ್ಪರ್ಧೆಯ ನಿಲುವುಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಆಟಗಾರರು ಶ್ರೇಷ್ಠತೆಯಲ್ಲಿ ಸುಶೀಲ ದಾಳಿ ಮುಂದುವರಿತಾ ಇದೆ.
ಪರಿಣಾಮಕಾರಿಯಾಗಿರುವಂತಹ ಹೋರಾಟಗಳ ಮೂಲಕವಾಗಿ ಪಂದ್ಯವನ್ನು ಕಾಣಬಹುದು. ಈ ಹಂತದಲ್ಲಿ ಸಮಾನತೆಯ ಹೋರಾಟಗಳು ಅಂತರವನ್ನು ಉಳಿಸಿಕೊಂಡ ಸ್ಪರ್ಧೆಯ ಕಣದಲ್ಲಿ ತನ್ನ ಶ್ರೇಷ್ಠವಾದ ಚಿಂತನೆಗಳ ಮೂಲಕ ಸ್ಪರ್ಧೆಯನ್ನ ಮುಂದುವರೆಸಿದ ಆಟಗಾರರಲ್ಲಿರುವ ವೇಳೆ ಮತ್ತೆ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ ಜಾಗ್ವಾರ್. 11-5 ಪಂದ್ಯ ದಯಾದಾಳಿಯಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಮತ್ತೆ ಸರಾಗವಾಗಿ ಮುಂದುವರೆದಿರುವ ಹೋರಾಟವನ್ನು ಕಾಣಬಹುದು. ಈ ಹಂತದಲ್ಲಿ ಲಿಖಿತ್ಕುಂಪಲನ ಸುಲಭದ ಬೇಟೆ 12-5 7 ಅಂಕಗಳ ಅಂತರದಲ್ಲಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ತನ್ನ ನಿರೀಕ್ಷಿತವಾದ ಪ್ರದರ್ಶನವನ್ನು ಕಾಯ್ದುಕೊಂಡಿರುವ ಆಟಗಾರರುಗಳ ಮಧ್ಯೆ ಬದ್ಧತೆಯ ಹೋರಾಟವನ್ನು ಕೂಡ ಕಾಣಬಹುದು. ಈ ಹಂತದಲ್ಲಿ ಟಿಮಾಯ್ಸ್ ಸತತವಾಗಿ ಅಂಕಗಳ ಬೇಟೆಯಾಡುತ್ತಾ ಇದೆ. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳು. ಇದು ಫೈನಲ್ ಕದನದ ಹೋರಾಟದ ವೇಳೆ ನಿಖರತೆಯ ಡಿಫೆನ್ಸ್ ವಿಭಾಗ ಫೈನಲ್ ಕದನದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಟಗಾರರುಗಳು ತತ್ವಮಸಿ ಬಗಂಬಿಲ. ಸಮರಾಂಗಣದ ಪ್ರತಿಫಲಿತ ಕಾರ್ಯಗಳಲ್ಲಿ 15,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಕಾಣಬಹುದು. ಸತತ ಮುನ್ನಡೆ ವಿಸ್ತಾರಗೊಳ್ಳುವ ವೇಳೆ ಸರ್ವಾಂಗೀಣ ಪ್ರದರ್ಶನವನ್ನು ಕಾಯ್ದುಕೊಂಡ ಆಟಗಾರರುಗಳ ಮಧ್ಯೆ ಒತ್ತಡವನ್ನು ನಿಭಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆ ಜಾಗ್ವಾರ್ ಪಕ್ಷದಲ್ಲಾಗಿದೆ. ನಿರೀಕ್ಷಿತ ಯಶಸ್ಸಿನ ಆಟ ಸತತವಾಗಿ ಅಂಕಣದಲ್ಲಿ ಮುಂದುವರಿತಾ ಇದೆ. ಸರ್ವಾಂಗೀಣ ಪ್ರದರ್ಶನದ ಮೂಲಕ ಸ್ಪರ್ಧೆಯ ಕಣದಲ್ಲಿ ಬೋನಸ್ ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್ ಜೊತೆಗೆ ಆಲ್ ಔಟಿನ ಪೂರ್ಣಾಂಕ 10 ಬಗಂಬಿಲಕ್ಕೆ. ಟೈಮ್ ಔಟ್ 26 ಸ್ಕೋರ್ ಒಟ್ಟಾರೆ 26ರಲ್ಲಿ ಅಜಯನಿಗೆ ವಿಶ್ರಾಂತಿ, ಪ್ರೀತಮನನ್ನ ಒಳಾಂಗಣಕ್ಕೆ ಕರೆಸಲಾಗಿದೆ. ಮುನ್ನಡೆಯಲ್ಲಿ ಬಗಂಬಿಲ, ಲಿಖಿತ್ ಕುಂಪಲ, ಟಿಮಾಯ್ಸ್ 22. ಸ್ಪರ್ಧೆ ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಮುಖ ಹೋರಾಟದಲ್ಲಿ ಪಂದ್ಯ ಸ್ಪಷ್ಟತೆಯ ಮುನ್ನಡೆಯಲ್ಲಿದೆ. ಸರ್ವಾಂಗೀಣ ಆಟಗಾರರು ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದುಕೊಳ್ಳುತ್ತಿದ್ದ ವೇಳೆಯಲ್ಲಿ ನಿಷ್ಠವಾದಂತಹ ಪ್ರಯತ್ನಗಳಲ್ಲಿ ಹಿನ್ನಡೆಯನ್ನ
ಮುಂದುವರಿಸಿಕೊಂಡಿರುವ ಜಾಗ್ವಾರ್ ಈ ಬಾರಿ ಮತ್ತೆ ಮಧ್ಯಂತರ ವಿರಾಮದ ಬಳಿಕ ಹೋರಾಟವನ್ನು ಮುಂದುವರಿಸಲೇಬೇಕಾದ ಅನಿವಾರ್ಯತೆಗಳಲ್ಲಿದೆ. ಟ್ರೋಫಿ ವ್ಯವಸ್ಥೆ ಪಕ್ಕ ಇತ್ತು ಚಿತ್ರ ಬರ್ಪಿಸಿ ದಾಳಿಯ ವೇಳೆಯಲ್ಲಿ ಮಧ್ಯಂತರ ಸಮಯದ ಬಳಿಕ ಮತ್ತೆ ಅದ್ಭುತವಾದ ಸ್ಪಷ್ಟತೆಯ ಹೋರಾಟಗಳ ಮೂಲಕ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಬಗಂಬಿಲ ಪರಿಣಾಮನ ದಾಳಿ ಒಳಾಂಗಣದಲ್ಲಿ 4 ಡಿಫೆಂಡರ್ಗಳಿದ್ದಾರೆ. ಇದು ಸುಶೀಲ್ 23-8 ಏಕಮುಖ ಪಂದ್ಯ. ಅಂತಿಮ ಕೆಲ ನಿಮಿಷಗಳ ಆಟ ಬಾಕಿ ಉಳಿದಿರುವ ವೇಳೆಯಲ್ಲಿ ಪ್ರಯತ್ನ ಗರಿಷ್ಠ ಮಿತಿಯಲ್ಲಿತ್ತು. ಆದರೆ ಸುಶೀಲ್ ಅಂಕದ ಜೊತೆ ಮಾಡುವಾಗ 23-9 ಪಂದ್ಯ. ಸತತ ಪ್ರಯತ್ನಗಳಲ್ಲಿ ಹೊಸ ಮುಖದ ದಾಳಿಗಾರ ಸ್ವರೂಪನಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವ ಬಗಂಬಿಲ ಕೊನೆಯ 3 ನಿಮಿಷ 10-23 ಸ್ಪರ್ಧೆ 13 ಅಂಕಗಳ ಅಂತರದಲ್ಲಿದೆ ಹೋರಾಟ. ಸತತವಾದ ಹೋರಾಟಗಳಲ್ಲಿ ಯಶಸ್ಸನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ಆ ಮೂಲಕವಾಗಿ ಪಂದ್ಯಕ್ಕೆ ಅತ್ಯಂತ ರೋಚಕತೆಯ ಸ್ಪರ್ಶವನ್ನು ನೀಡುತ್ತಾರೆ. ನಿಖರ ಹೋರಾಟಗಳಲ್ಲಿರುವ ಆಟದ ವೈಖರಿ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಎರಡು ನಿಮಿಷಗಳ ಅವಧಿಯಲ್ಲಿರುವ ಸ್ಪರ್ಧೆಯ ಕಣದಲ್ಲಿರುವ ಆಟ ವರ್ಣರಂಜಿತ ಕಬಡ್ಡಿಗೆ ಪೂರ್ಣ ವಿರಾಮವನ್ನು ಇಡುವ ಸಮಯದ ವೇಳೆಯಲ್ಲಿ ಹೊಸ ಮುಖಗಳಿಗೆ ಜಾಗ ನಿರಂತರ ಯಶಸ್ಸಿನ ಪಯಣವನ್ನು ಮುಂದುವರಿಸಿಕೊಂಡಿರುವ ಆಟಗಾರರನ್ನು ಕಾಣಬಹುದಾಗಿದೆ. ಹೊರಬಲ್ಲೇ 12-24 ಒಂದು ನಿಮಿಷ ವೈಪಿರೋದು 24-12 ಒಂದು ನಿಮಿಷ ವೈಪಿರು ವಿಶ್ರಾಂತಿಯ ಕೋರಿಕೆ. ದಾಳಿಯಲ್ಲಿ ಕೆಜಿಎಫ್ನ ಗರುಡ ಜಾಗ್ವಾರ್ನ ಗರುಡನನ್ನ ಪದವಿಯಲಾಗಿದೆ. ಗರುಡನ ಬಂಧನ
ಅಲ್ಲಿಗೆ ಗುಂಪಲ ಅಂತಿಮ ಕ್ಷಣದಲ್ಲಿ ಹೋರಾಟ ಮುಂದುವರೆದ ವೇಳೆ ಔಪಚಾರಿಕತೆಯ ಕ್ಷಣಗಳಲ್ಲಿ ಪಂದ್ಯ ಮತ್ತೆ ಮುಂದುವರೆಸಿಕೊಳ್ಳುವ ಅವಧಿಗಳಲ್ಲಿರುವ ವೇಳೆ ನಿರಂತರ ಹೋರಾಟಗಳನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಮೊದಲನೆಯ ಬಿಸಿಲ್ ಮೊಳಗುವ ವೇಳೆ ಇದರೊಂದಿಗೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾರೆ ತತ್ವಮ ಶಿವಗಂಭೀರ. ಅತ್ಯಂತ ಶ್ರೇಷ್ಠ ಸಾಧನೆಯೊಂದಿಗೆ ನಗರ ಪ್ರಶಸ್ತಿಯಲ್ಲಿ ಜಾಗ್ವಾರ್ ಅಭಿನಂದನೆ. ತೃತೀಯ ಸ್ಥಾನದಲ್ಲಿ ಪಟ್ಟಣ ಫ್ರೆಂಡ್ಸ್ ಕಲ್ಲನ, ಚತುರ್ಥ ಸ್ಥಾನ ಫ್ರೆಂಡ್ಸ್ ಯಾವ್ದಾ